ಹುಬ್ಬಳ್ಳಿಯ ಪೂರ್ವ ಸಂಚಾರಿ ಠಾಣೆಯಲ್ಲಿ ಆಟೋ ಚಾಲಕ ಮಾಲಕರಿಗೆ ಪೂರ್ವ ಸಂಚಾರಿ ಇನ್ಸ್ಪೆಕ್ಟರ್ ಎನ್ಪಿ ಕಾಡದೇವರವರು ಸಂಚಾರಿ ನಿಯಮಗಳ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಈ ಹಿಂದೆ ಆಟೋ ಚಾಲಕರು ಪ್ರಯಾಣಿಕರಿಗೆ ಸಹಕಾರ ನೀಡದೆ ಗೊಂದಲ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಬರ್ತಾ ಇದ್ರು. ಇದನ್ನ ತಪ್ಪಿಸಲು ಇನ್ಸ್ಪೆಕ್ಟರ್ ಎನ್ಪಿ ಕಾಡದೇವರವರು ಠಾಣೆಯಲ್ಲಿ ಸಭೆಯನ್ನ ಕರೆದಿದ್ರು. ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತಿಸುವುದು, ಹೆಚ್ಚಿಗೆ ಹಣದ ಬೇಡಿಕೆಯನ್ನ ಇಡುವುದು ಹಾಗೂ ಹೆಚ್ಚು ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುವುದು ಕಾನೂನು ಬಾಹಿರವಾಗಿದೆ. ಇದನ್ನ ಮೀರಿದ್ರೆ ಕ್ರಮವನ್ನು ಜರುಗಿಸಲಾಗುವುದು ಎಂದು ಆಟೋ ಚಾಲಕ ಮಾಲಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಒಂದು ಪೂರ್ವ ಸಂಚಾರ ಠಾಣೆ ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ಆಟೋ ಚಾಲಕರು ಮತ್ತು ಮಾಲಕರಿಗೆ ಠಾಣೆಯಲ್ಲಿ ಮೀಟಿಂಗ್ ಕರೆದು ನಮ್ಮ ಚೆನ್ನಮ್ಮ ಸರ್ಕಲ್ಲು ಮತ್ತು ಸಂಗವೇರಣ ಸರ್ಕಲ್ನಲ್ಲಿ ಸಾಕಷ್ಟು ಕಡೆ ಆಟೋದವರು ರಸ್ತೆಗಳಲ್ಲಿ ಮಧ್ಯೆ ಮಧ್ಯೆ ಬಂದು ಸಾರ್ವಜನಿಕರಿಗೆ ಮತ್ತು ಸಂಚಾರ ವ್ಯಕ್ತಿಗೆ ತೊಂದರೆ ಆಗ್ತಾಯಿತ್ತು. ಈ ಬಗ್ಗೆ ಅವರಿಗೆ ಸಾಕಷ್ಟು ಸಲ ವಾದ ಮಾಡ್ತಿದ್ವಿ ಮತ್ತು ಅವರಿಗೆ ನೋಟಿಸ್ ಬಗ್ಗೆ ಇದ್ದು ಮತ್ತು ಫೋಟೋವನ್ನು ಹೊರಗೆ ಇದು ಮಾಡ್ತಾಯಿದ್ವಿ. ಮತ್ತು ಕೆಲವೊಂದು ಸಾರ್ವಜನಿಕರೊಂದಿಗೆ ಅಸಭ್ಯವಾದಂಥ ವರ್ತನೆ ಆಗ್ತಾಯಿತ್ತು ಅಂತ ಹೇಳಿತ್ತು. ಆ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡಿಸೋದು ಈ ಕಾರ್ಯಕ್ರಮ ಉದ್ದೇಶ ಆಗಿತ್ತು. ಮತ್ತು ಇವರಿಗೆ ಈ ಕೆಲವೊಂದು ಪ್ರಾಮಾಣಿಕವಾಗಿ ಆಟೋ ಚಾಲಕರನ್ನ ಅದೇ ವೃತ್ತಿಯನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನು ಕೆಲವರು ಒಂದು ಪಾರ್ಟ್ ಟೈಮ್ ಆಗಿ ಯಾವುದೋ ಒಂದು ಶೋಕಿಗಾಗಿ ಆಟೋಗಳನ್ನು ಇಟ್ಕೊಂಡು ಅಲ್ಲಿ ನಿಂತ್ಕೊಳ್ಳೋದು, ಗಲಾಟೆ ಮಾಡೋದು, ದಾಂಧಲೆ ಮಾಡೋದು ಇಂಥೆಲ್ಲ ಅಸಭ್ಯ ವರ್ತನೆ ಮಾಡ್ತಾಯಿದ್ದಾರೆ. ಅಂಥವ್ರ ಬಗ್ಗೆ ಒಂದು ನಿಗಾ ವಹಿಸಲು ಮತ್ತು ಅವರಿಂದನೇ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅಂಥ ವ್ಯಕ್ತಿಗಳು ಯಾರಿದ್ರೆ ಅವ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿ ಅಂತ ಅವ್ರಿಗೆ ತಿಳ್ಕೊಂಡಿದ್ವಿ. ಮತ್ತು ಯಾರಿಗೂ ಲೈಸೆನ್ಸ್ ಇಲ್ಲ ಮತ್ತು ವಾಹನ ದಾಖಲಾತಿಗಳೆಲ್ಲ ಅವನ್ನೆಲ್ಲ ಸರಿಯಾಗಿ ಇಟ್ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಆರ್ ಟಿ ಒವ್ರನ್ನ ಇಲ್ಲಿ ನಮ್ಮ ಠಾಣೆಗೆ ಕರೆಸಿ ಅವರಿಂದನೂ ಇವರಿಗೆ ಒಂದು ತಿಳುವಳಿಕೆ ನೀಡಿದ್ವಿ. ಈ ಒಟ್ಟಾರೆಯಾಗಿ ನಮ್ಮ ಒಂದು ಹುಬ್ಬಳ್ಳಿ ಸಂಚಾರ ವ್ಯವಸ್ಥೆಯಲ್ಲಿ ಈ ಆಟೋ ಚಾಲಕರು ಒಂದು ಶಿಸ್ತದಿಂದ ವರ್ತನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಇವತ್ತಾಗಿತ್ತು. ಅದನ್ನು ಎಲ್ಲ ಆಟೋ ಚಾಲಕರ ಮಾಲಕರ ಸಂಘದವರಿಗೆ ಮತ್ತು ಆಟೋ ಚಾಲಕರಿಗೆ ಕರೆಸಿ ಠಾಣೆಯಲ್ಲಿ ಈ ಕಾರ್ಯಕ್ರಮ ಮೂಲಕ ಹೇಳಿಕೊಡಲಾಯಿತು. ಇವತ್ತು ಪೂರ್ವ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೆ ಕುಂದುಕೊರತೆಗಳ ಬಗ್ಗೆ ಒಂದು ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ಕೂಡ ಆಲ್ಟೋ ಕಟ್ಟಿಮನಿ ಸಾಹೇಬರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ಹುಬ್ಬಳ್ಳಿ ಆಟೋ ಮಾಲಕರ ಚಾಲನೆ ನಾವು ಕೂಡ ಇಲ್ಲಿ ಭಾಗವಹಿಸಿದ್ವಿ. ಈ ಮೀಟಿಂಗ್ದ ಮಹತ್ವದ ಮೀಟಿಂಗ್ ಅಂದರೆ ಆಟೋ ರಿಕ್ಷಾ ಚಾಲಕರಿಗೆ ಲೈಸೆನ್ಸ್ ಇರ್ಬೋದು, ಅವ್ರ ದಾಖಲೆಗಳಿರ್ಬೋದು ಮತ್ತು ಹೆಚ್ಚಿನ ಹಣ ಕೇಳ್ತಿರೋ ವಿಷಯಗಳಿರ್ಬೋದು, ಅನೇಕ ಪ್ರಸ್ತಾಪಗಳಾದವು. ಮುಂದುವರುವಂಥ ದಿನದಲ್ಲಿ ಮನೆ ಆಲ್ಟೋ ಸಾಹೇಬರು ಕೂಡ ಯಾರಿಗೆ ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಮಾಡಿಕೊಡ್ತೀವಿ ಕೂಡ ಹೇಳಿದರು. ಇವತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಮುಖಾಂತರ ಭಾಳಷ್ಟು ಮಂದಿ ಸರ್ಕಾರಿ ಒಂದು ಫೀಸ್ನಲ್ಲೇ ಆಟೋ ರಿಕ್ಷಾ ಚಾಲಕರಿಗೆ ಒಂದು ಲೈಸೆನ್ಸ್ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದರು. ಇವತ್ತು ಅನೇಕ ರಿಕ್ಷಾ ನಿಲ್ದಾಣಗಳ ತೊಂದರೆ ಐತಿ. ಚೆನ್ನಮ್ಮ ವೃತ್ತ ಇರ್ಬೋದು, ಬಸವಣ್ಣ ವೃತ್ತ ಇರ್ಬೋದು, ಇವತ್ತು ಬಾಬಾ ಸಾಹೇಬ್ರ ಒಂದು ವೃತ್ತ ಇರ್ಬೋದು, ಅನೇಕ ವೃತ್ತಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಆಟೋ ರಿಕ್ಷಾ